ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದೇಶ ಕಂಡ ಮಹಾನ್ ನಾಯಕ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯನ್ನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು. ಹೌದು, ಕಾಂಗ್ರೆಸ್ ನಾಯಕ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಪುಣ್ಯತಿಥಿಯನ್ನ ಆಚರಿಸಲಾಯಿತು. ಈ ಸಂದರ್ಭ ಕಾಂಗ್ರೆಸ್ ನಾಯಕರಾದ ಮಾಜಿ ಸಚಿವ ರಮನಾಥ್ ರೈ, ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಸೇರಿದಂತೆ ಹಲವು ನಾಯಕರು ರಾಜೀವ್ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾಜಿ ಸಚಿವ ರಮನಾಥ್ ರೈ ಮಾತನಾಡಿ, ರಾಜೀವ್ ಗಾಂಧಿ ದೇಶ ಕಂಡ ಒಬ್ಬ ಅಪ್ರತಿಮ ನಾಯಕ ಹಾಗೂ ಪ್ರಧಾನಿ. ನನ್ನ ಜೀವನದಲ್ಲಿ ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ನಾಯಕರಿದ್ರೆ ಅದು ರಾಜೀವ್ ಗಾಂಧಿ. ಮಿಸ್ಟರ್ ಕ್ಲೀನ್ ಎಂದು ಕರೆಸಿಕೊಂಡ ನಾಯಕ. ಬಿಜೆಪಿಯವರು ಅವರ ಮೇಲೆ ಅನೇಕ ಆರೋಪಗಳನ್ನ ಮಾಡಿದ್ರೂ ಅದನ್ನ ಮೆಟ್ಟಿ ನಿಂತ ನಾಯಕ. ಇಂತಹ ನಾಯಕರ ಮೇಲೆ ದೇಶದ್ರೋಹಿ ಎನ್ನುವ ಟ್ವೀಟ್ ಅನ್ನ ನಮ್ಮ ಸಂಸದರು ಮಾಡ್ತಾರೆ, ಬಿಜೆಪಿ ನಾಯಕರು ಮಾಡ್ತಾರೆ. ಇದು ಖಂಡನೀಯ ಎಂದು ಹೇಳಿದ್ರು. ದೇಶದ ರಾಷ್ಟ್ರಪಿತನಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಮಾತ್ರವಲ್ಲ, ದೇಶಕ್ಕೆ ಪ್ರಾಣ ಕೊಟ್ಟಿರ್ತಕ್ಕಂಥ ಒಬ್ಬ ನೇತಾರರು ಕೂಡ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ನಳಿನ್ ಕುಮಾರ್ ಕಟೀಲ್ ಮಾಡಿದ್ದಾರೆ. ಬಹುಶಃ ನಾವು ಕಾಂಗ್ರೆಸ್ಗರು ಜನ್ಮಾಂತರ ಕಾಲದಲ್ಲಿ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಜನ್ಮಾಂತರ ಕಾಲದಲ್ಲಿ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ಸಿಗ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ಅವರ ಮೇಲೆ ಒಂದು ಜನರ ಸ್ಪಂದನ ಬಂತು, ಪತ್ರಿಕೆ ಕೂಡ ಬರೆಯಿತು, ಮಿಸ್ಟರ್ ಕ್ಲೀನ್, ಮಿಸ್ಟರ್ ಕ್ಲೀನ್, ಯಾವುದೇ ಆರೋಪ ಇಲ್ಲದಂತ ಮಿಸ್ಟರ್ ಕ್ಲೀನ್. ಅದು ರಾಜೀವ್ ಗಾಂಧಿ ಸಿಕ್ಕಿದಂತ ಒಂದು ಕೀರ್ತಿ. ಈ ಸಂದರ್ಭ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಮಾತನಾಡಿ, ನಾವು ಈಗ ಒಂದು ವೇಳೆ ತಂತ್ರಜ್ಞಾನದಲ್ಲಿ ಮುಂದುವರಿಯದಿದ್ರೆ ನಾವು ಪ್ರತಿಯೊಬ್ಬರೂ ಮೊಬೈಲ್ ಬಳಕೆ ಮಾಡ್ತಿದ್ದೇವೆ ಎಂದಾದ್ರೆ ಅದಕ್ಕೆ ಕಾರಣ ರಾಜೀವ್ ಗಾಂಧಿ. ಯುವಕರಿಗೆ 18 ವರ್ಷದಲ್ಲಿ ಮತದಾನ ಮಾಡುವಂತೆ ಸಂವಿಧಾನ ತಿದ್ದುಪಡಿಯ ರೂವಾರಿ ರಾಜೀವ್ ಗಾಂಧಿ. ದೇಶಕ್ಕೋಸ್ಕರ ಯಾರು ಪ್ರಾಣ ನೀಡ್ತಾರೋ ಅವರೆಲ್ಲರೂ ದೇಶದ್ರೋಹಿಗಳು ಎಂದು ಪ್ರಸ್ತುತವಾಗಿರುವ ಬಿಜೆಪಿ ಸರ್ಕಾರ ಬಿಂಬಿಸ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಶತಮಾನಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇವತ್ತೇನಾದರೂ ತಾಂತ್ರಿಕತೆಯಲ್ಲಿ ನಾವು ಮುಂದುವರೆದಿದ್ದರೆ, ನಮ್ಮ ಕೈಯಲ್ಲಿ ಮೊಬೈಲು, ಟಿವಿ, ಟೆಲಿಫೋನು ಇದೆಲ್ಲ ಇದ್ದಿದ್ರೆ ಅದಕ್ಕೆ ರಾಜೀವ್ ಗಾಂಧಿ ಅವರು ಕಾರಣ ಅಂತ ಹೇಳೋದನ್ನು ನಾವೆಲ್ಲರೂ ಸ್ಮರಿಸಿಕೊಳ್ತೇವೆ. ಯುವಕರಿಗೆ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಡಲಿಕ್ಕೋಸ್ಕರ ಕಾನೂನಿನಲ್ಲಿ ಮಾತ್ರವಲ್ಲ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಇಡೀ ದೇಶದಲ್ಲಿ 18 ವರ್ಷದ ತುಂಬಿದವರಿಗೆ ದೇಶದ ಆಗುಹೋಗುಗಳಲ್ಲಿ ಅವರು ಭಾಗಿಗಳಾಗಬೇಕು ಅಂತೇಳುವ ಚಿಂತನೆಯನ್ನು ಇಟ್ಟುಕೊಂಡು ಯುವಕರ ಬಗ್ಗೆ ಅತ್ಯಂತ ಒಲವು ತೋರಿಸಿದಂಥ ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು. ಆದರೆ ಇವತ್ತು ರಾಜೀವ್ ಗಾಂಧಿ ಅವರ ಹತ್ಯೆಯಾಗಿ ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ನೀಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಯಾರು ದೇಶಕ್ಕೆ ಪ್ರಾಣ ಕೊಡ್ತಾರೋ ಅವರು ದೇಶದ್ರೋಹಿಗಳು ಅಂತೇಳುವ ಬಿಂಬನೆ ಮಾಡತಕ್ಕಂಥ ಪ್ರಯತ್ನ ಪ್ರಸ್ತುತ ಸರ್ಕಾರ ಮತ್ತು ಅದರ ಅಂಗಸಂಸ್ಥೆಗಳಿಂದ ಆಗ್ತಾ ಇದೆ. ಈ ವೇಳೆ ಕಾಂಗ್ರೆಸ್ ಎಂಪಿ ಅಭ್ಯರ್ಥಿ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರು ಮಾತನಾಡಿ, ರಾಜೀವ್ ಗಾಂಧಿಯವರ ಹತ್ಯೆ ಕಾಂಗ್ರೆಸ್ ಕುಟುಂಬಕ್ಕೆ ಮತ್ತು ದೇಶಕ್ಕೆ ತುಂಬಲಾರದ ನಷ್ಟ. ರಾಜೀವ್ ಗಾಂಧಿಯವರು ಯುವಕರ ಆಶಾಕಿರಣವಾಗಿದ್ರು. ಇಂತಹ ನಾಯಕರನ್ನ ದೇಶದ್ರೋಹಿ ಎಂದು ಹೇಳುವ ಅಯೋಗ್ಯ ಸಂಸದರು ನಮ್ಮ ಜಿಲ್ಲೆಯಲ್ಲಿರೋದು ಶೋಚನೀಯ. ಬಿಜೆಪಿ ಅಭ್ಯರ್ಥಿಗಳಿಗೆ ಜಿಲ್ಲೆಯ ಜನತೆ ಮಾತ್ರವಲ್ಲ, ದೇಶದ ಜನತೆ ಮಸಿ ಬಳಿತಾ ಇದ್ದಾರೆ. ದೇಶದ ಅಭಿವೃದ್ಧಿ ಮತ್ತು ಒಳಿತಿಗಾಗಿ ಕಾಂಗ್ರೆಸ್ ಕುಟುಂಬ ಒಂದಾಗಿ ಹೋರಾಡುವ ಅಗತ್ಯವಿದೆ ಎಂದು ಹೇಳಿದರು. 20 ವರ್ಷ ಆಂಡಲ ಇನ್ನಿಕ್ಲ ಕಾಂಗ್ರೆಸ್ ಕುಟುಂಬ ಈ ದೇಶದ ತುಂಬ ದಿಂಜರೆ ಆವಂದಿನಂಚಿನ ನಷ್ಟ ಕಾರಿ ಕಾಂಗ್ರೆಸ್ ಕುಟುಂಬ ಮಾತ್ರ ಇಡೀ ದೇಶದ ವೇಗನ ಇನಿ ದೇಶದ ವೇಗ ಅಭಿವೃದ್ಧಿದ ವೇಗ 10 ವರ್ಷ ಪಿರ 20 ವರ್ಷ ಪಿರ ಹೋದಿತ್ತು ನಾಂಡ ಬಹುಶಃ ರಾಜೀವ್ ಗಾಂಧಿ ಇನಿ ಬದುಕದಿತ್ತು ನಾಂಡ ಇನಿ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದ ಸುರುತ್ತ ಸ್ಥಾನ ಇದ್ದುದು ಪನ್ಪುನ ಒಂಜಿ ಪೆರ್ಮೆದ ಪಾತ್ಯದ ಪತ್ರಕ್ಕೆ ಇಚ್ಛೆ. ಈ ಸಂದರ್ಭ ಹಲವು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, V4 ನ್ಯೂಸ್ 24/7 ಮಂಗಳೂರು.